ಕೊರಟಗೆರೆ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಇಂದು ಸಾಮಾನ್ಯ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ಮಂಜುಳಾ ಸತ್ಯನಾರಾಯಣ ಅವರು ವಹಿಸಿದ್ರು. ಈ ವೇಳೆ ಮಾತನಾಡಿದ ಇವರು, ಕೊರಟಗೆರೆ ಪಟ್ಟಣದ ಮುಖ್ಯ ವೃತ್ತದಿಂದ ಹಿಡಿದು ಕಿರಿದಾದ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳೇ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಸಂಚರಿಸಲು ತೊಂದರೆಯಾಗ್ತಾ ಇದೆ. ಬೀದಿ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಅವರುಗಳನ್ನು ಮುಖ್ಯ ವೃತ್ತದ ಮೆಮೋರಿಯಲ್ ಹಾಲ್ನಿಂದ ಮುಂದೆ ಇರುವ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸುವ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂತೆಯೇ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಶಿಫ್ಟ್ ಮಾಡ್ತಾ ಇದ್ದೀವಿ. ಬೀದಿ ಧೂಳಿಂದೆಲ್ಲನೂ ಗುತ್ತಿಗೆದಾರ ಹತ್ರ ಮತ್ತು ಕಾಂಟ್ರಾಕ್ಟರ್ ಹತ್ರ ಮಾತಾಡಿದ್ದೀವಿ. ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡೋಕ್ಕೆ ಇದ್ರ ಬಗ್ಗೆ PWD ಅವರವರ ಕಾಮಗಾರಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೆ ನಾವು ಈ ಚರಂಡಿ ಮೇಲೆ ಇರುವಂಥ ಅಂಗಡಿಗಳ ಬಗ್ಗೆ PWD ಮತ್ತು ಪಟ್ಟಣ ಪಂಚಾಯತಿ ಸಹಕಾರದಿಂದ ನಾವು ಸರ್ವೆ ಮಾಡಿಬಿಟ್ಟು ಅದನ್ನು ಮುಂದಿನ ವಾರದೊಳಗೆ ನಾವು ಪ್ರಾರಂಭ ಮಾಡೋಕ್ಕೆ ನಾವು ಸಂಬಂಧಪಟ್ಟ ಇವರ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ. ಮತ್ತು ಸಜ್ಜನ ಬೀದಿಯಲ್ಲಿರುವಂಥ ಎಲ್ಲ ಒಂದು ತರಕಾರಿ ವ್ಯಾಪಾರದವರೆಲ್ಲ ಇಟ್ಕೊಂಡು ಸಾರ್ವಜನಿಕರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಮತ್ತು ಸದಸ್ಯರುಗಳು ಸಹ ಆ ವಾರ್ಡಿನ ಸದಸ್ಯರು ನಮಗೆ ಪಟ್ಟಣ ಪಂಚಾಯತಿ ಹಿಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು. ಅದರಂತೆ ಇವಾಗಲೇ ಮೆಮೋರಿಯಲ್ ಪಕ್ಕದಲ್ಲಿ ನಾವು ಜಾಗಗಳನ್ನು ಗುರುತಿಸಿ ಸಮದಟ್ಟು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ನಾಳೆಯಿಂದ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿರೋ ಜನಗಳಿಗೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಅದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಂತ ತೊಂದರೆ ಆಗದಂತೆ ನಾವು ಕ್ರಮ ಕೈಗೊಳ್ಳಕ್ಕೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನ ಇದಕ್ಕೆ ಇಲ್ಲಿ ಅದಕ್ಕೆ ಮತ್ತೆ ಆಸ್ಪದ ಕೊಡಲ್ಲ. ಅದಕ್ಕಿಂತ ಅದೇ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿಯಿಂದ ಅಲ್ಲಿಂದ ಒಂದು ತಿಂಗಳು ಇಲ್ಲಿ ಸಾರ್ವಜನಿಕ ಅರಿವು ಮಾಡಿಸೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ವಿ. ಯಾವುದೇ ತೊಂದರೆ ಆಗದಂಗೆ